ಅಂದರೆ ನಿಮ್ಮ ಸುತ್ತಮುತ್ತ ಇರುವ ಒಂದು ವ್ಯಕ್ತಿಯ ಪಾತ್ರ ಇದು. ಸೊ ನಾವು ಡೈಲಿ ನೋಡುವಂಥ ವ್ಯಕ್ತಿ ಒಬ್ಬ. ಕೆಲವ್ರಿಗೆ ನೋಡಿದ್ರೆ ಮುದ್ದು ಅನಿಸ್ಬೋದು, ಕೆಲವರಿಗೆ ಇವರನ್ನು ಸಾಯಿಸಬೇಕು ಅನಿಸ್ಬೋದು. ಸೊ ಅವರವರ ಒಂದು ದೃಷ್ಟಿಕೋನಕ್ಕೆ ಅದು ಪಾತ್ರ ಬಿಟ್ಟಿದೆ. ನನಗೆ ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ, ಹಿಂದಿ ಯಾವುದೇ ಆಗಿರ್ಬೋದು, ನನಗೆ ಮುಖ್ಯವಾಗಿರೋದು ನನ್ನ ಪಾತ್ರ. ಸೊ ಇಲ್ಲಿ 2 ವರ್ಷ ಕಾದ ಮೇಲೆ ಒಂದು ಹಸ್ದಿರೋನಿಗೆ ಏನು ಬೇಕು ತಂಗ್ಳನ್ನ ಕೊಟ್ಟರು ಅದು ತುಂಬ ರುಚಿಯಾಗಿರುತ್ತೆ. ಬಟ್ ಇದು ನನಗೆ 2 ವರ್ಷ ಹಸ್ದಿರೋನಿಗೆ ಇದು ಮೃಷ್ಟಾನ್ನ ಭೋಜನ ಈ ಪಾತ್ರ ನನಗೆ. ಸೊ ಅದರ ಜೊತೆಯಲ್ಲಿ ರಾಜ್ ಸರ್ ಬರಹ ಅಂದರೆ ಇನ್ನು ಕೇಳಬೇಕು ಅಂತಿಲ್ಲ, ಐಸಿಂಗ್ ಒಂದು ಕೇಕ್ ಅಂತ ಹೇಳ್ಬೋದು. ಸೊ ಹೀಗಿರುವಾಗ ನನಗೆ ಡಿಫ್ರೆನ್ಸ್ ಆಗಲ್ಲ, ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಆಗಲ್ಲ. ಆಫ್ಕೋರ್ಸ್ ನನಗೆ ಕನ್ನಡದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಯಾಕೆಂದರೆ ಭಾಷೆ ಸುಲಭವಾಗಿ ಬರುತ್ತೆ. ತೆಲುಗು ತಮಿಳಿಗೆ ಹೋದಾಗ ಸ್ವಲ್ಪ ಲ್ಯಾಂಗ್ವೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ವ್ಯತ್ಯಾಸ ಬರೋಲ್ಲ. ನೀವು ಪಾತ್ರದ ಬಗ್ಗೆ ಸ್ವಲ್ಪ ಕೇಳೋದು. ಪಾತ್ರ ಅದೇ ಇಟ್ಸ್ ವಿಲನ್ ಅಂತ ಹೇಳೋಕ್ಕಾಗಲ್ಲ. ಈ ಚಿತ್ರದಲ್ಲಿ ಎಲ್ಲ ಪಾತ್ರಗಳಿಗೂ ಪ್ರಾಮುಖ್ಯತೆ ಇದೆ. ಸಣ್ಣ ಪಾತ್ರ ಕೂಡ ಲೀಡ್ ನಮ್ಮ ರಾಜ್ ಸರ್ ಆಗಿರ್ಬೋದು ಅಥವಾ ಚೈತ್ರ ಮೇಡಮ್ ಆಗಿರ್ಬೋದು, ಅವ್ರಿಗೆ ಏನು ಆದ್ಯತೆ ಇದೆಯೋ, ಇದರಲ್ಲಿ ಏನು ಪ್ರಾಮುಖ್ಯತೆ ಇದೆಯೋ, ಸೊ ಈ ಪಾತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ.